ನಮ್ಮ ಮಂಗಳೂರು ನಗರದಲ್ಲಿ ಬಹುತೇಕ ಕೆಲವು ಗಾಡಿಗಳು ಓಡ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ತಾನೇ ಒಂದು ಗಾಡಿ ಹೋಯಿತು, ಅದು ಒಂದು ಸೈಡಿಗೆ ಇದ್ರೂ ಕೂಡ ನಮ್ಮ ಕಮಿಟಿಗೆ ಸೇರಿದ ಜನ ಅಲ್ಲದೆ ಸೇರದೇ ಇರುವಂಥ ಜನ ಕೂಡ ಬಂದಿದ್ದಾರೆ. ಇದಕ್ಕೆ ನಮಗೆ ಸ್ವಾಗತ ಇದೆ. ನಮಗೆ ನಮ್ಮ ಧ್ವನಿ DC ಆಫೀಸಿಗೂ ಕೇಳಬೇಕು, ಕರ್ನಾಟಕ ಏಜೆನ್ಸಿಗೂ ಕೇಳಬೇಕು, ಮಹೇಂದ್ರ ಕಂಪನಿ ಧ್ವನಿಗೂ ಕೇಳಬೇಕು. ಆ ಥರದಲ್ಲಿ ನಾವು ಇವತ್ತು ಕಾನೂನು ಹೋರಾಟ ಶುರು ಮಾಡಿದ್ದೇವೆ. ಇದು ಹೋರಾಟ ನಮ್ಮದು ಯಶಸ್ವಿ ಆಗಬೇಕು, ಆಗಲಿ ಅಂತೇಳಿ ನಾವು ಶುಭ ಕೋರ್ತಾ ಇದ್ದೇವೆ. ಇವತ್ತು ನಾನು EV ರಿಕ್ಷಾದ ಬಿಡಿಭಾಗ ಆಗಿರ್ಬೋದು, ಇದರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಬಿಡಿಭಾಗ ಕೇಳಲಿಕ್ಕೆ ಹೋದ್ರೆ ಬಿಡಿಭಾಗ ಬಂದಿಲ್ಲ, ಅಪ್ರೂವ್ ಕೊಡಬೇಕು, ಅಪ್ರೂವ್ ಬಂದ ನಂತರ ನಿಮ್ಮ ಗಾಡಿ ಸರಿ ಮಾಡಿ ಕೊಡ್ತೇವೆ ಅಂತೇಳಿ 4-5 ದಿವಸ ನಿಲ್ಲಿಸಿ ಅದೇ ತರ ಆ ಗಾಡಿಯನ್ನು ವಾಪಸ್ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ. ಇದು ಆಗಬಾರ್ದು. ಇದು ಬೇರೆ ಕಂಪನಿಗೆ ಹೋಲಿಸಿದರೆ ನಮ್ಮ ಕಂಪನಿ ತುಂಬಾ ಕಷ್ಟ ಆಗಿದೆ. ಮಹೇಂದ್ರ ಕಂಪನಿ ಅದರಲ್ಲೂ ನಮ್ಮ ಕಂಪನಿ ಗಾಡಿಗಳಿಗೆ ನಮ್ಮ ಕೆಲಸಕ್ಕೆ ಹೋದ್ರೆ ಗಾಡಿ ಗ್ಯಾರೇಜ್ ಅಲ್ಲಿ ನಿಲ್ಲಿಸಿದ್ರು ಕೂಡ ನಮ್ಮ ಗಾಡಿ ನಾವು ಹಣ ಕೊಟ್ಟಿದ್ದೇವೆ. ನಾವು 3.5 ಲಕ್ಷ ಹಣ ಕೊಟ್ಟು ಆ ಗಾಡಿಯ ಕೆಲಸ ನೋಡ್ಲಿಕ್ಕೆ ನಮ್ಮನ್ನು ಬಿಡುವುದಿಲ್ಲ. ಅವ್ರಿಗೆ ಇಷ್ಟ ಬಂದಾಗೆ ಸಾಮಾನು ಹಾಕಿ ಫೋನ್ ಮಾಡಿ ಹೇಳ್ತಾರೆ, ನಿಮ್ದು ಈ ಸಾಮಾನು ಹೋಗಿದೆ, ಈ ವಸ್ತು ಹೋಗಿದೆ, ಇದಕ್ಕೆ ನಾವು ಬದಲಿ ಹಾಕ್ತಾ ಇದ್ದೇವೆ ಅಂತ. ಆದ್ರೆ ಅದನ್ನು ಹಾಕದೆ ಮೋಸ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಕೂರಿಸಿ, ನಮ್ಮನ್ನು ನಿಲ್ಲಿಸಿ, ನಾವು ಹಣ ಕೊಡ್ತಾ ಇದ್ದೀವಿ, ನಾವು ಹಣ ಕೊಟ್ಟ ವಸ್ತುಗಳನ್ನು ಅಲ್ಲಿ ಹಾಕಬೇಕು. ನಮ್ಮ ಕಣ್ಣಾರೆ ನೋಡ್ಬೇಕು. ನಾವು ಶ್ರೀಮಂತರ ಕಾರು ತಗೊಂಡು ಓಡಿಸ್ತಾ ಇಲ್ಲ. ನಾವು ದಿನಗೂಲಿಗೋಸ್ಕರ ದಿನ ದುಡಿದು ದಿನ ತಿನ್ಬೇಕು, ಮಾರನೇ ದಿವಸ ಮತ್ತೆ ಬರಬೇಕು, ಮತ್ತೆ ದುಡಿಬೇಕು. ಅದೇ ಹಣದಲ್ಲಿ ಅಕ್ಕಿ ಸಾಮಾನು ತಗೊಂಡೋಗಿ ಮನೆಯವ್ರನ್ನ ಸಾಕಬೇಕು. ಇದು ಗೊತ್ತಿರ್ಬೇಕು ಅವರಿಗೆ. ನಾವು ಅವರು ದೊಡ್ಡ ಶ್ರೀಮಂತರಾಗಿರ್ಬೋದು, ಯಾರ್ಯಾರು ರಕ್ತ ಹೀರಿ ರಕ್ತವನ್ನು ಕುಡಿದು ಬಗ್ತಿರುವಂತ ಇವರಿಗೆ ಧಿಕ್ಕಾರ ಇರಬೇಕು. ನಾವು ಹಾಗಾಗಿ ನಾವು ಬಡವರು ಸ್ವಾಮಿ, ದಿನಗೂಲಿ ನೌಕರರು, ನಮ್ಮ ರಕ್ತನ ನೀವು ಹೀರಬೇಡಿ. ಸ್ವಲ್ಪ ನಿಮಗೂ ಮಾನವೀಯತೆ ಇರಲಿ. ಇದು ಮಹೇಂದ್ರ ಕಂಪನಿಯ ಹೆಟ್ಟಿಗೆ ತಲುಪಬೇಕು. ನಮ್ಮ ಈ ಒಂದು ಹೋರಾಟ ಯಶಸ್ವಿಯಾಗಿ ನಡಿಬೇಕು. ಇದಲ್ಲದೆ ಸರ್ವಿಸಿಗೆ ಗಾಡಿ ಹೋದ್ರೆ ಬೆಳಿಗ್ಗೆ ತಗೊಂಡೋಗಿ ಇಟ್ರೆ ಸಂಜೆ ತನಕ ಮಾಡ್ತಾರೆ. ಇದೊಂದು ದುರದೃಷ್ಟ. ಖಾಲಿ ಆ ಗಾಡಿಯಲ್ಲಿ ಇರೋದು 2-3 ಪಾರ್ಟ್ಸ್ ಅಷ್ಟೇ ಇರೋದು. ಆದರೂ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮನ್ನು ಸತಾಯಿಸ್ತಾರೆ. ನಮಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ. ಚಾರ್ಜರ್ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮಗೆ ಗಾಡಿ ಕೊಡುವಾಗ 3.5 ಲಕ್ಷ ಹಣ ತಗೊಂಡಿದ್ದಾರೆ. ಕೊಡುವಾಗ ಏನ್ ಹೇಳಿದ್ದಾರೆ ಅಂದ್ರೆ, ನಿಮಗೆ 3 ವರ್ಷ ನಿಮಗೆ ವಾರಂಟಿ ಇದೆ ಅಂತ. ಆದ್ರೆ 1 ವರ್ಷ ಆದ ತಕ್ಷಣ ಇವರಿಗೆ ವಾರಂಟಿ ಗ್ಯಾರಂಟಿ ಎಲ್ಲ ಮರೆಮಾಚುವಂತ ಸಂದರ್ಭ ಬಂದಿದೆ. ನಾವು ಚಾರ್ಜರ್ಗಳಿಗೆ ಫಸ್ಟ್ ಅಲ್ಲಿ ಶುರುವಲ್ಲಿ ತುಂಬಾ ಕಮ್ಮಿ ಹಣ ಒಂದು ಮಾತಾಡ್ತಾ ಇದ್ರು. ಅದಾದ ನಂತರ 19,000 ಆಯ್ತು. ಈಗ 32,000 ತನಕ ಎತ್ತಿದೆ. ಇದು ನಮ್ಮ ಕೈಯಿಂದ ಲೂಟುವ ಒಂದು ಮನೋಭಾವ ಇವರದು ಆಗಿದೆ. ಇದನ್ನು ನಿಲ್ಲಿಸಬೇಕು. ನಮಗೆ ವಾರ